ಅಸ್ತ್ರ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಮೂಡಿಬಂದಿರುವ ಕಟ್ಟೆಮಾರ್ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮ ಶುಕ್ರವಾರದಂದು ಮಂಗಳೂರು ನಗರದ ಬಿಗ್ ಸಿನಿಮಾಸ್ನಲ್ಲಿ ಅದ್ದೂರಿಯಾಗಿ ನಡೆಯಿತು. ನಿರ್ದೇಶಕರಾದ ವಿಜಯ್ ಕುಮಾರ್ ಕೊಡಿಯಾಲ್ಬೈಲು ಅವರು ದೀಪ ಪ್ರಜ್ವಲನೆಯನ್ನು ಮಾಡಿದರು. ಬಳಿಕ ಮಾತನಾಡಿದ ಅವರು, ಕಟ್ಟೆಮಾರಿನ ಮಣ್ಣಿನ ಗಂಧ ಪ್ರಸಾದದ ಕಾರ್ಣಿಕವನ್ನು ತೋರಿಸುವ ಸಿನಿಮಾ ಇದಾಗಿದ್ದು, ಇಬ್ಬರು ಯುವ ನಿರ್ದೇಶಕರು ಅಮೋಘವಾಗಿ ಸಿನಿಮಾವನ್ನು ಕಟ್ಟಿಕೊಟ್ಟಿದ್ದಾರೆ ಎಂದರು. ಸಿನಿಮಾದ ಬಗ್ಗೆ ಅದ್ಭುತವಾದ ಪ್ರತಿಕ್ರಿಯೆ ಉಂಟು. ಎಡ್ಡೆ ದಿನಕುಲು ತುಳು ಚಿತ್ರರಂಗಕ್ಕೆ ಬೈದಿನದ ಈ ಸಂದರ್ಭ ಇನ್ನೊಂದು ತಂಡದ ಪೂರ ತಂತ್ರಜ್ಞರಿಗೆ, ಕಲಾವಿದರಿಗೆ, ನಿರ್ಮಾಪಕರು ಅಂಚುಲಾಲ್ ಈಸರ ತಿಳ್ತೊಂದುಲ್ಲೇರು ಅಷ್ಟು ದಿನನೇ ಮಸ್ತ್ ಖುಷಿ ಟುಲ್ಲೇರು ಅವರಿಗೆ ಈ ಅಪ್ಪೆನ ಇರತ್ತ ಗಂಧ ಪ್ರಸಾದ ತಿಕ್ಕದಿನೊಂದು ಈ ಸಂದರ್ಭ ಏನೊಂದು ಮಾತೆಲ್ಲ ಸಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಏನೊಂದಿಲ್ಲ. ನಮಸ್ಕಾರ. ಕಟ್ಟೆಮಾರ್ ಕ್ಷೇತ್ರದ ಮನೋಜ್ ಕಟ್ಟೆಮಾರ್ ಮಾತನಾಡಿ, ದೈವದೇವರ ಅನುಗ್ರಹದ ಕುರಿತಾಗಿ ಕಥೆಯನ್ನು ಹೆಣೆದಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಎಂದರು. ಬರೆಯತ್ ದೈವದ ದೇವರಿನ ಅನುಭವಿಸಿದ ರಕ್ಷಿತ ಗಾನಿಗಿರ್ಲ ಬೊಕ್ಕಾರ್ಲ ಐತ ಬಗ್ಗೆ ಒಂಜಿ ಅನುಭವಿಸಿದ ಈ ಒಂಜಿ ಕಥೆಯನ್ನು ಮಲ್ದೇರಿ ಅಂಚದು ಪುನಗ ಐಕ್ ಖಂಡಿತವಾದಲ ದೈವದ ಸತ್ಯನ ಅನುಗ್ರಹ ಉಂಡೊಂದು ಬಣ್ಣದ ಮಾತೆರೆಗಳ ಎಡ್ಡೆ ಅವಡು ನಮ್ಮ ಫಿಲಮ್ದ ಮಾತೆರೆಗಳ ಎಡ್ಡೆ ಅವಡಿಂದ ಬಣ್ಣದನ್ನ ಅಷ್ಟೊಂದು ಗೊತ್ತ. ಹೌದು, ಇದೊಂದು ಕಂಪ್ಲೀಟ್ ಸಿನಿಮಾ. ಒಂದು ಒಳ್ಳೆಯ ಕಲಾವಿದರು, ಸಿನಿ ಪ್ರಿಯರಿಗಾಗಿಯೇ ಹೊಸದಂತಹ ಅದ್ಭುತ ಕಥಾಹಂದರ. ಇದೊಂದು ತುಳುನಾಡ ದೈವದ ಅದ್ಭುತ ಕಥೆಯಾಗಿದೆ. ಆದರೆ ದೈವದ ಬಗೆಗಿನ ಸಿನಿಮಾಗಳ ಸಾಲಲ್ಲಿ ಬರುವ ಇನ್ನೊಂದು ಸಿನಿಮಾ ಅಲ್ಲ. ಇಲ್ಲಿ ಸರಿ ಪ್ರಮಾಣದಲ್ಲಿ ಬೆರೆಸಿದ ಹಾಸ್ಯವಿದೆ, ಪ್ರೀತಿ ಇದೆ, ಕೋಪ ಇದೆ, ಸಂಭಾಷಣೆ ಇದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ನೈಜತೆ ಇದೆ. ಈ ವೇಳೆ ಕಟ್ಟೆಮಾರ್ ಸಿನಿಮಾಕ್ಕೆ ನವೀನ್ ಡಿ ಪಾಟೀಲ್ ಮತ್ತು ಪ್ರಕಾಶ್ ಪಾಂಡೇಶ್ವರ್ ಅವರು ಶುಭ ಹಾರೈಸಿದ್ರು. ನಂಬಿಕೆನ ಒರಿಪಾದು ಕೊರಡು ಕರ್ಮ ಕೈಬಿಡಂದು ಒಂದು ಕಾನ್ಸೆಪ್ಟ್ ಬತ್ತೊಂದು ಬೋತೀರು ಮಾತ ಪ್ರತಿಯೊಂದು ಕಲಾವಿದರು ಎಡ್ಡೆ ಮಲ್ತೇರು. ಪ್ರೊಡ್ಯೂಸರ್ ಲಚ್ಚುಲಾಲ್ನಂತೂ ಸೂಪರ್ ಆತಂಚ ಸಿನಿಮಾ ಮಾತೆಲ್ಲ ಬತ್ತ ಸಪೋರ್ಟ್ ಮಾಡ್ತದೆ. ಸಿನಿಮಾ ತೂಡು ಮಾತ ಥಿಯೇಟರ್ ಬರ್ತದೆ. ಪ್ಲೀಸ್. ಸಚಿನ್ ಕಟ್ಲ ಮತ್ತು ರಕ್ಷಿತ್ ಗಾಣಿಗ ನಿರ್ದೇಶನದಲ್ಲಿ ಅಸ್ತ್ರ ಪ್ರೊಡಕ್ಷನ್ ನಿರ್ಮಾಣದಲ್ಲಿ ಮೂಡಿಬಂದಂತಹ ಕಟ್ಟೆಮಾರ್ ಸಿನಿಮಾಕ್ಕೆ ವೀಕ್ಷಕರು ಪ್ರಶಂಸೆಯ ಸುರಿಮಳೆಗೈದರು. ಒಂದು ಗಂಧದ ಇರಟ್ಟು ಒಂದು ಇಡೀ ಮೂವಿನ ಒಂದು ಕೊನತ್ತೇರು ಆ ಗಂಧದ ಒಂದು ಇರುತ್ತೆ ದಾದ ಪರಿಮಳ ಉಂಟು ಆ ದಾದ ಕಾರಣಿಕೊಂಡ ಮಾತೆಲ್ಲ ಎಡ್ಡೆ ರೀತಿ ಭಾರಿ ಶುದ್ಧ ಮೂವಿ. ಸೊ ಒಂದು ಕೊನೋಡುನ್ ಬಂದ್ಬಿಡತ್ತೆ ಮಸ್ತ್ ಖುಷಿ ಉಂಡು. ಏಪಲ್ ಒಂಜಿ ಸಿನಿಮಾ ಗೆಂದನಾಗ ಐತ ಆಗ ಪುನಃ ಐತ ಪಾಲ್ ಪರೆಯವನ ಮಸ್ತ್ ಖುಷಿದ ವಿಷಯ ಏಪಲ ದೈವ ದೇವರನ ಅನುಗ್ರಹ ಉಂಡು ಬಂದೆಂಕ್ ಮೀತ ಥಿಯೇಟರ್ ಕಟ್ಟೆಮಾರ ಹೌಸ್ಫುಲ್ ಆನಗನೆ ಗೊತ್ತಾಂಡು. ನಿರ್ಮಾಪಕರಾದ ಲಂಚುಲಾಲ್ ತನ್ನ ಸಹಜ ಅಭಿನಯದ ಮೂಲಕ ಎಲ್ಲರ ಗಮನ ಸೆಳೆದಿದ್ದು, ದೈವದ ನರ್ತನದ ಯಾವುದೇ ದೃಶ್ಯಾವಳಿ ಇಲ್ಲದೆ ಇಡೀ ದೈವದ ಕಾರ್ಣಿಕವನ್ನು ತಿಳಿಸುವಲ್ಲಿ ಚಿತ್ರದ ತಂಡ ಯಶಸ್ವಿಯಾಗಿದ್ದು ಎಲ್ಲರ ಗಮನ ಸೆಳೆದಿದೆ. ಇನ್ನೊಂಜಿ ಇಂಡಸ್ಟ್ರಿಗೋಸ್ಕರ ಒಂಜಿ ಕೊಡ್ತಿನ ಕೊಡುಗೆ ಯಾಪಲ JPG ಪರ ಪಣೊಂದುಪ್ಪೆರು ನಮ್ಮ ತುಳು ಇಂಡಸ್ಟ್ರಿ ಕೊಡ್ತಿನ ಒಂಜಿ ಕೊಡುಗೆ ನಾಪುಂಡು ಎನ್ನಗನೆ ಒಂಜಿ ಪ್ರೌಡ್ ಫೀಲ್ ಆಪುಂಡು. ಅತಿಯಾಗದ ಎಲ್ಲಾ ಭಾವಗಳ ಈ ಸಿನಿಮಾ ಕೊನೆಗೆ ನಮ್ಮನ್ನೇ ಭಾವ ಅತಿರೇಕಕ್ಕೆ ಒಳಗು ಮಾಡುತ್ತದೆ ಎಂದು ಪ್ರೇಕ್ಷಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಟ್ಟೆಮಾರ್ ಸಿನಿಮಾದ ಬಿಡುಗಡೆ ಕಾರ್ಯಕ್ರಮದಲ್ಲಿ ನವೀನ್ ಡಿ ಪಾಟೀಲ್, ಪ್ರಕಾಶ್ ಪಾಂಡೇಶ್ವರ, ಕಿರಣ್ ಕುಮಾರ್ ಕೋಡಿಕಲ್, ರವಿರೈ ಕಳಸ, JP ತುಮಿನಾಡು, ಲಂಚುಲಾಲ್ KS, ಶ್ರೀಧರನ್, ರೇಖಾ, ಸ್ವರಾಜ್ ಶೆಟ್ಟಿ, ನಮಿತಾ, ಜ್ಯೋತಿ ಶೆಟ್ಟಿ, ಅರ್ಜುನ್ ದೇವ್, ರೂಪಶ್ರೀ ವರ್ಕಾಡಿ, ನಿರ್ದೇಶಕರಾದ ಸಚಿನ್ ಕಟ್ಲ, ರಕ್ಷಿತ್ ಗಾಣಿಗ ಮೊದಲಾದವರು ಉಪಸ್ಥಿತರಿದ್ದರು.